हरे हरे। हरे कृष्ण 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 हरे हरे, हरे राम 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 हरे हरे, राम हरे हरे। यस, ಒಂದು ನಿಮಿಷ. ಎಸ್, ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಭಗವದ್ಗೀತಾ 3ನೇ ಅಧ್ಯಾಯ, ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ ಏತೈರ್ವಿಮೋಹಯತಿ ಏಷ ಜ್ಞಾನಂ ಆವೃತ್ಯ ದೇಹಿನಂ. ಅನುವಾದ: ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೇಡಿಸುತ್ತದೆ. ಹೇಗೆ ನಾವೀಗ ಅರ್ಥ ಮಾಡುವಂಥದ್ದು? ಕಾಮಕ್ಕೆ ಇರ್ಲಿಕ್ಕೆ ಜಾಗ ಎಂತ? ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ಕಾಮ ಇಲ್ಲಿರುವುದಂತ. ಕಾಮ ಈಗ ಇರುವ ಜಾಗ ಇಂದ್ರಿಯ, ನಮ್ಗೆ ಗೊತ್ತಾಯ್ತು. ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ. ಹಾಗಾದ್ರೆ ಈಗ ನಾವು ಎಂತ ಮಾಡ್ಬೇಕು ಇದಕ್ಕೆ? ಯಾರು ಹೇಳ್ತೀರಿ? ಎಸ್, ದಯವಿಟ್ಟು ಫಾಸ್ಟ್ ಹೇಳಿ. ತಪ್ಪ ಚುಟುಕಾಗಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ಒಳ್ಳೇದು. ಎಸ್, ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಪ್ರಭುಜಿ. ಇಂದ್ರಿಯಗಳನ್ನ ಕೃಷ್ಣನ್ ಸರ್ವಿಸ್ ಅಲ್ಲಿ ತೊಡಗಿಸ್ಕೋಬೇಕು. ಎಸ್, ಆ ಸರ್ವಿಸ್ ಅಲ್ಲಿ ತೊಡಗಿದ್ರೆ ಎಂತ ಆಗ್ತದೆ? ಆಗ ಅದು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಪ್ರಭುಜಿ. ಯಾಕೆ ಮಾಡೋದಿಲ್ಲ? ಯಾಕೆ ಅಂದ್ರೆ ನಾವು ಕೃಷ್ಣನಲ್ಲೇ ಇರುತ್ತಲ್ಲ ಮೈಂಡ್ ಎಲ್ಲ, ಅಂದ್ರೆ ನಮಗೆ ಬೇರೆ ಡೈವರ್ಷನ್ಸ್ ಇರಲ್ಲ ಆಗ. ಬಿಕಾಸ್ ಹಿ ಈಸ್ ಎ ಋಷಿಕೇಶ, ಕಂಟ್ರೋಲರ್ ಆಫ್ ಆಲ್ ಸೆನ್ಸಸ್. ಎಸ್, ಓಕೆ. ಈಗ ಅದಕ್ಕೆ ನಾನು ಉತ್ತರ ಹೇಳ್ತೇನೆ, ದಯವಿಟ್ಟು. ಓಕೆ, ಎಸ್, ನೀವು ಉತ್ತರ ಹೇಳಿದ್ದೀರಿ, ಕರೆಕ್ಟ್. ಆದರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳುವಂಥದ್ದು ಇಂದ್ರಿಯ, ಮನಸ್ಸು ಮತ್ತೆ ಬುದ್ಧಿ, ಈ ಕಾಮ ಇದರ ಅವಸ್ಥಾನ. ಆದರೆ ಇದಕ್ಕಿಂತ ಹೈಯರ್ ಬರುವಂಥದ್ದು 42ನೇ ಶ್ಲೋಕದಲ್ಲಿ. ಇಂದ್ರಿಯಾಣಿ ಪರಾಣಿ ಅವ್ರ ಇಂದ್ರಿಯವೇ ಪರಮ ಮನ ಮನಸ್ಸಸ್ಸು ಪರಬುದ್ಧಿ ಯೋಬುದೇ ಪರಸು. ಅಂದ್ರೆ ಈ ಇಂದ್ರಿಯಾಣಿ ಅಂದ್ರೆ ಡಲ್ ಬಾಡಿ, ಜಡವಸ್ತು, ಅದಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮಶ್ರೇಷ್ಠ. ಹಾಗಾಗಿ ನಮ್ಮ ಇಂದ್ರಿಯಗಳು, ನೀವು ಹೇಳಿದ ಉತ್ತರ ಕರೆಕ್ಟ್. ಆದ್ರೆ ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥದಲ್ಲಿ ಹೇಳ್ತಾರೆ ಆತ್ಮ. ಈಗ ನಾವು ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗಿದಾಗ ಆತ್ಮವು ಹೈಯರ್, ಅದು ಖುಷಿಯಾಗಿರ್ತದೆ. ಹಾಗೆ ಇದು ಎಂತ ನಮ್ಮ ಡಿಸ್ಟರ್ಬ್ ಮಾಡುದು? ಎಂತ ಡಿಸ್ಟರ್ಬ್ ಮಾಡುದಿಲ್ಲ. ಇದು ಸೀಕ್ರೆಟ್. ತೆಂಡೂಲ್ಕರ್ ಒಂದು ಸ್ಟಾರ್ಟಿಂಗ್ ಅಂತ ಹೇಳುವುದಂತ 90s ಅಲ್ಲಿ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಹೇಳ್ತಿದ್ದಾರೆ. ಹಾಗಾಗಿ ಇದು ಸೀಕ್ರೆಟ್. ಕೃಷ್ಣ ಪ್ರಜ್ಞೆಯ ಸೀಕ್ರೆಟ್ ಅಂತಂದ್ರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಇದು ನಮ್ಗೆ ಅಂತಂದ್ರೆ ನಾವು ಯಾವಾಗ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗ್ತೇವೆ ಆಗ ಆತ್ಮವು ಡೈರೆಕ್ಟ್ ರಿಲೇಟ್ ಆಗ್ತದೆ, ಡೈರೆಕ್ಟ್. ಆಗ ಇದು ಅರೆಸ್ಟ್ ಮಾಡೋದಿಲ್ಲ. ಆದ್ರೆ ಕಾಮದ ಅವಸ್ಥಾನ ಇದು. ಹಾಗಾಗಿ ನಾವು ಎಂತ ಮಾಡ್ಬೇಕು? ನಾವಾಗ ಅದರ ರೂಟ್ ಎಂತ ಕಾಸ್ ನೋಡಿ. ಹೇಗೆ ಅಂದ್ರೆ ರೂಟ್ ಕಾಸ್ ಮತ್ತೆ ಆಕ್ಚುಯಲ್ ಕಾಸ್ ಮತ್ತೆ ರಿಮೋಟ್ ಕಾಸ್, ಈ ರೀತಿ ಬೇರೆ ಬೇರೆ ಕಾಸ್ ಇರ್ತದೆ. ಒಂದು ಯಾವುದೋ ಒಂದು ಇದಾಗುತ್ತದೆ, ನಾವು ಯಾವಾಗಲೂ ರೂಟ್ ಕಾಸ್ಗೆ ಹೋಗ್ಬೇಕು. ಆಕ್ಚುಯಲ್ ಕಾಸ್, ರಿಮೋಟ್ ಕಾಸ್, ರೂಟ್ ಕಾಸ್, ಈ ರೀತಿ ಎಲ್ಲ ಉಂಟು. ಒಂದು ಘಟನೆ ಆಗ್ಲಿಕ್ಕೆ ರೂಟ್ ಕಾಸ್ಗೆ ಹೋಗ್ಬೇಕು. ಈಗ ಇದರ ರೂಟ್ ಎಂತ? ಆತ್ಮ ಡೈರೆಕ್ಟ್ ಕೃಷ್ಣ ರಿಲೇಟ್ ಆದ್ರೆ ಇದು ನಮ್ಗೆ ಕ್ಯಾರ್ ಇಲ್ಲ. ಈಗ ಹೇಗಂದ್ರೆ ನಿಮ್ಗೆ ಸಪೋಸ್ ಪ್ರೈಮ್ ಮಿನಿಸ್ಟರ್ ಪರಿಚಯ ಉಂಟು. ನಿಮ್ಗೆ ಪ್ರೈಮ್ ಮಿನಿಸ್ಟರ್ ಪರಿಚಯ ಇದ್ರೆ ನೀವು ಅವರಿವರು ಯಾರು
ಸ್ಟೇಟ್ ಪ್ರೆಸಿಡೆಂಟ್, ಅವ್ರ ಪ್ರೆಸಿಡೆಂಟ್, ಯಾರು ನಿಮ್ಗೆ ಅಗತ್ಯವೇ ಇಲ್ಲ. ಯಾರು ಅಲ್ಲಿ ಲೋಕಲ್ MLA MP ಯಾರು ಬೇಕಾದಲ್ಲ, ಡೈರೆಕ್ಟ್ ನಿಮ್ಗೆ ಒಂದು ಫೋನಲ್ಲಿ. ಹಾಗಾಗಿ ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದು ಆತ್ಮಗಿಂತ ಕೆಳಗೆ. ಹೇಗೆಂದ್ರೆ ನಾನು ನಿಮ್ಗೆ ಕ್ಲಾಸಲ್ಲಿ ಕೂಡ ಎಕ್ಸಾಂಪಲ್ ಹೇಳಿದ್ದೇನೆ. ಫಸ್ಟ್ ಕನ್ನಡಿ ದೇಹ, ನೆಕ್ಸ್ಟ್ ಕನ್ನಡಿ ಈ ಮನಸ್ಸು, ನೆಕ್ಸ್ಟ್ ಕನ್ನಡಿ ಬುದ್ಧಿ, ನೆಕ್ಸ್ಟ್ ಕನ್ನಡಿ ಆತ್ಮ, ನೆಕ್ಸ್ಟ್ ಕನ್ನಡಿ ಪರಮಾತ್ಮ. ಈಗ ದೇಹದ ಕನ್ನಡಿ ಧೂಳು ಇದ್ರೆ ನಮ್ಗೆ ನೆಕ್ಸ್ಟ್ ಮನಸ್ಸು ಕಾಣುದಿಲ್ಲ, ಮನಸ್ಸಿನಲ್ಲಿ ಧೂಳು ಇದ್ರೆ ನೆಕ್ಸ್ಟ್ ಬುದ್ಧಿ ಕಾಣುದಿಲ್ಲ, ಬುದ್ಧಿಯಲ್ಲಿ ಧೂಳು ಇದ್ರೆ ಆತ್ಮ ಕಾಣುದಿಲ್ಲ. ಹಾಗಾಗಿ ಇದು ಎಂತಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್. ಆದ್ರೆ ಡೈರೆಕ್ಟ್ ನಾವು ಆತ್ಮಕ್ಕೆ ಅಂತ ಬೇಕು, ನಾವು ಅದನ್ನು ಮಾಡಿದರೆ ಇದೆಲ್ಲ ಸೆಕೆಂಡರಿ, ಅಂದ್ರೆ ಪ್ರೈಮರಿ ಆತ್ಮ. ಹಾಗಾಗಿ ನಾವು ಇದರಲ್ಲಿ ಅಂತಂದ್ರೆ ಡೈರೆಕ್ಟ್ ಆತ್ಮಕ್ಕೆ ಬೇಕಾದದನ್ನು ಕೊಡುವಂಥದ್ದು, ಡೈರೆಕ್ಟ್. ಹಾಗೆ ಇದನ್ನು ನಾವು ತಿಳಿಬೇಕು. ಎಸ್, ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಅಂದ್ರೆ ಡೈರೆಕ್ಟ್ ಆತ್ಮ ಕೃಷ್ಣನಲ್ಲಿ ಪರಮಾತ್ಮನ ರಿಲೇಟ್ ಮಾಡುವಂಥದ್ದು. ಹಾಗಾಗಿ ಇದು ಅರೆಸ್ಟ್ ಮಾಡುವುದಿಲ್ಲ, ಇದು ಅರೆಸ್ಟ್ ಮಾಡುವುದಿಲ್ಲ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ಕೀ ಜೈ. ಬದ್ಧಾತ್ಮನ ದೇಹದಲ್ಲಿ ಶತ್ರು ಆಯಕಟ್ಟಿನ ಸ್ಥಾನಗಳನ್ನು ವಶ ಮಾಡಿಕೊಂಡಿದ್ದಾನೆ. ನೋಡಿ, ಬದ್ಧಾತ್ಮನ, ಸಿದ್ಧಾತ್ಮನಲ್ಲ, ಶತ್ರು ಯಾರು? ಕಾಮ. ಬದ್ಧಾತ್ಮನ ದೇಹದಲ್ಲಿ ಕಾಮವು, ಶತ್ರು ಆಯಕಟ್ಟಿನ ಸ್ಥಾನಗಳನ್ನು ವಶ ಮಾಡಿಕೊಂಡಿದ್ದಾನೆ. ಹೇಗಾಗ್ತದಂದ್ರೆ, ಈಗ ಕೆಲವೊಮ್ಮೆ ದೇಶಕ್ಕೆ ವಾರ್ ಆಗ್ತದೆ, ಆಗ ಅಟ್ಯಾಕ್ ಮಾಡುವಾಗ ಎಂತ ಮಾಡ್ತಾರೆ ಅವರು? ಫುಲ್ ಸರೌಂಡಿಂಗ್ ಅನ್ನು ಇದು ಮಾಡ್ತಾರೆ. ಹಾಗಾಗಿ ಬದ್ಧಾತ್ಮನಲ್ಲಿ ಅಟ್ಯಾಕ್ ಆಗಿದೆ, ಇದು ಫುಲ್ ಇಂದ್ರಿಯಗಳ, ಮನಸ್ಸು, ಬುದ್ಧಿ ಯಾವುದು ಹತೋಟಿಯಲ್ಲಿ ಇಲ್ಲ, ವಶ ಮಾಡಿಕೊಂಡಿದ್ದಾನೆ. ಶತ್ರುವನ್ನು ಸೋಲಿಸಲು ಬಯಸುವವನಿಗೆ ಶತ್ರು ಎಲ್ಲಿದ್ದಾನೆ ಎಂದು ತಿಳಿಯಬೇಕು. ಇದು ಏನಂದ್ರೆ ಈ ಮಿಲಿಟರಿ ಅವ್ರದ್ದು ರೂಲ್. ಅಂದ್ರೆ ಅವರಿಗೆ ಅವ್ರು ಫಸ್ಟ್ ಫೈಂಡ್ ಔಟ್ ಎಲ್ಲಿದ್ದಾನೆ ಅಂತ, ಮತ್ತೆ ಅವರು ಅಟ್ಯಾಕ್ ಮಾಡ್ತಾ ಬರುವಂತದ್ದು. ಶತ್ರುವನ್ನು ಸೋಲಿಸಲು ಬಯಸುವವನಿಗೆ ಶತ್ರು ಎಲ್ಲಿದ್ದಾನೆ ಅಂತ ತಿಳಿಯಬೇಕು. ಆದುದರಿಂದ ಕೃಷ್ಣನು ಆ ಸ್ಥಳಗಳ ಸುಳಿವನ್ನು ಕೊಡುತ್ತಿದ್ದಾನೆ. ಕೃಷ್ಣ ಈಗ ಆತ್ಮದ ಬಗ್ಗೆ, ಭಗವದ್ಗೀತೆ ಅಂದ್ರೆ ಆತ್ಮ, ಕೃಷ್ಣ ಆತ್ಮದ ಬಗ್ಗೆ ಹೇಳುವಂಥದ್ದು, ಸುಳಿವು ಕೊಡ್ತಾ ಇದ್ದಾನೆ. ನೋಡಿ, ನಮಗೊಮ್ಮೆ ಸುಳಿವು ಕೊಟ್ರೆ ನಮಗೆ ಈಸಿಯಾಗಿ, ಈಗ ಪೊಲೀಸ್ ಬಂದು ಮನೆ ಹತ್ರ ಯಾವ್ದು ಮರ್ಡರ್ ಆಗ್ತದೆ, ನೀವೆಂತ ನಿಮ್ಮ ಮನೆ ಬಂದು ಕೇಳ್ತಾರೆ ಎಂತಾಯ್ತು ಅಂತ, ಅವ್ರಿಗೆ ಸ್ವಲ್ಪ ಹಿಂಡು ಸಿಗ್ಬೇಕು, ಮತ್ತೆ ಟ್ರ್ಯಾಪ್ ಮಾಡ್ತಾರೆ ಅವರು. ಎಷ್ಟೇ ದೊಡ್ಡ ಕಳ್ಳ ಇರಲಿ ಸಿಕ್ಕಿಬಿಡ್ತಾನೆ, ಎಂತಾದೊಂದು ಸಿಗ್ತದೆ. ಹಾಗೆ ಕೃಷ್ಣ ಸುಳಿವು ಕೊಟ್ಟಿದ್ದಾನೆ. ನಾವು ಇದನ್ನು ಈಗ ಅಂದ್ರೆ ಸುಳಿವು ಕೊಟ್ಟ ಕಾರಣ ನಮ್ಗೆ ಸುಲಭ ಎಲ್ಲಿ ಕಾಮದಿಂದ ಹೊರಗೆ ಬರ್ಲಿಕ್ಕೆ. ಇಂದ್ರಿಯಗಳ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಮನಸ್ಸು. ನೋಡಿ, ಮೈನ್ ಅಂತಂದ್ರೆ ಈ ಮನಸ್ಸು. ಮನಸ್ಸು ಅಂತಂದ್ರೆ ನೀವು ರಾತ್ರಿ ಕೂಡ, ಈಗ ನೀವು ಮಲಗುವಾಗ ಕೂಡ ಕೆಲವೊಮ್ಮೆ ಎಂತ ಆಗ್ತದೆ, ಎಲ್ಲಿ ಹೋಗ್ತದೆ ಮನಸ್ಸು, ಎಷ್ಟೋ ದೂರ ಕಡಲೆ ಹೋಗ್ತದೆ. ಈಗ ನಾವು ಈ ರಾತ್ರಿ ಮಲಗುವಾಗ ನಿದ್ದೆಯಲ್ಲಿ ಇರ್ತೇವೆ, ನಮ್ಗೆ ಒಂದು ಕನಸು ಕಾಣ್ತಾ ಇರ್ತೇವೆ. ಸಡನ್ ನಾವು ಕನಸಿನ ಹೊರಗೆ ಬರುವುದಂದ್ರೆ ಮನಸ್ಸು ಅಲ್ಲಿಗೆ ಬಂತು, ಎಲ್ಲೆಲ್ಲಿ ಇತ್ತು ಮನಸ್ಸಲ್ಲಿಗೆ ಬಂತು, ಎಲ್ಲೆಲ್ಲಿ ಹೋಗ್ತದೆ. ಮನಸ್ಸನ್ನು ನಿಗ್ರಹ ಇಡ್ಲಿಕ್ಕೆ ಒಂದು ಕೃಷ್ಣ ಪ್ರಜ್ಞೆ ಮಾತ್ರ, ಬೇರೆ ಯಾವುದೇ ಧ್ಯಾನ ಇದು ಎಲ್ಲ ಪ್ರಯೋಜನ ಇಲ್ಲ. ಕೃಷ್ಣ ಪ್ರಜ್ಞೆಯಿಂದ ಮನಸ್ಸು ಹತೋಟಿಯಲ್ಲಿ ಬರ್ತದೆ. ಆದ್ರಿಂದ ಇಂದ್ರಿಯ ವಸ್ತುಗಳ ವಿಷಯವನ್ನು ಕೇಳಿದಾಗ ಸಾಮಾನ್ಯವಾಗಿ ಮನಸ್ಸು ಎಲ್ಲ ಇಂದ್ರಿಯ ಭೋಗಗಳ ಯೋಚನೆಗಳ ಆಗರವಾಗ್ತದೆ. ಎಂತಂದ್ರೆ, ಈಗ ಸಣ್ಣ ಮಗುವಿಗೆ ನೀವು ಹೇಳಿ ಕಿಟ್ ಕ್ಯಾಟ್, ನೆಸ್ಲೆ, ಮತ್ತೆ ಪರ್ಕ್, ಕ್ಯಾಡ್ಬರೀಸ್ ಇದೆಲ್ಲ ಹೇಳುವಾಗ ಟೋಟಲಿ ಮಗುಗೆ ಅದರದೇ ಯೋಚನೆ ಇರ್ತದೆ. ಅದೇ ರೀತಿ ನಾವು ಈಗ ದೊಡ್ಡವರಾಗಿದ್ದ ಒಂದು ಬೇರೆ ವಿಷಯ, ನಮ್ದು ಮಗುವಿಗೆ ಆ ಚಾಕ್ಲೇಟ್ ಇದೆ, ಅದು ನಮ್ದು ಬೇರೆ. ಹಾಗಾಗಿ ಅಲ್ಟಿಮೇಟ್ ಅದೇ ಸೇಮ್ ಅದು. ಹಾಗಾಗಿ ಎಲ್ಲಾ ಇಂದ್ರಿಯಗಳ ಭೋಗಗಳ ಯೋಚನೆಗಳು ಆಗರವಾಗ್ತದೆ.
ವಿಷಯವನ್ನು ಕೇಳಿದಾಗ. ಇದರ ಪರಿಣಾಮವಾಗಿ ಮನಸ್ಸು ಇಂದ್ರಿಯಗಳು ಕಾಮದ ಭಂಡಾರಗಳಾಗುತ್ತವೆ. ಹಾಗಾಗಿ ಇದಕ್ಕೆ ಎಂತ ಕಾರಣ? ವಿಷಯ ಅಂತಂದ್ರೆ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಇದು ಮಾಡಿದ್ರೆ ಈ ಪ್ರಾಬ್ಲಮ್ ಇಲ್ಲ. ನಾವು ಮಾಡದೇ ಇರುವಾಗ ಇದು ಪ್ರಾಬ್ಲಮ್ ಬರುವಂಥದ್ದು, ನಮಗೆ ಭೋಗಿಸುವಂತ ಆಸೆ ಬರುವಂಥದ್ದು. ಈ ಕೆಲವರು ಹೇಳ್ಬೋದು, ನಾನು ಜಾಸ್ತಿ ಇಲ್ಲ, ಸ್ವಲ್ಪ. ನೋಡಿ, ಆನೆ ಕದ್ದರು ಕಳ್ಳ, ಅಡಿಕೆ ಕತ್ತರು ಕಳ್ಳ. ಇಲ್ಲ, ನಾನು ಸ್ವಲ್ಪ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಕೃಷ್ಣ ಪ್ರಜ್ಞೆ ಮಾಡ್ತೇನೆ, ಕೆಲವೊಮ್ಮೆ. ಅದೆಂತ ಆಗ್ಬೇಕಂದ್ರೆ ಕೆಲವೊಮ್ಮೆ ಹೋಗ್ಬೇಕು. ಎಂತಂದ್ರೆ ನಾವು ಈ ಸ್ಟ್ರಾಂಗ್ ಓದ್ ತೆಗಿಬೇಕು. ಎಸ್, ನಾನು ಹಿಂದೆ ಸುಖ ಮಾಡುವುದಿಲ್ಲ, ನಾನು ಹಿಂದೆ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಈ ರೀತಿ ನಾವು ಓದ್ ತೆಗಿಬೇಕು. ಓದ್ ತೆಗೆದ ಮೇಲೆ ಎಂತ ಆಗ್ತದೆ ನೋಡಿ. ಹೇಗಂದ್ರೆ ನನಗೆ ಪ್ರೆಸಿಡೆಂಟ್ ಸ್ಟಾರ್ಟಿಂಗ್ ಹೇಳಿದ್ರು, ನೀನು ಬೆಳಿಗ್ಗೆಯಿಂದ ಎಂತೆಲ್ಲ ಸ್ಟಾರ್ಟಿಂಗ್ ಕೃಷ್ಣ ಪ್ರಜ್ಞೆಯಲ್ಲಿ ಎಂತೆಲ್ಲ ಮಾಡ್ತಿ ಅದನ್ನು ಬರೀ ಅಂತ. ಆಗ ಸ್ಟಾರ್ಟಿಂಗ್ ಎಂತ ಅಂದ್ರೆ ನಾನು ಈಗ ಇಷ್ಟು ಮಾಡಿದೆ. ಆಗ ಅಲ್ಲಿ ಅವರು ಹುಡುಕ್ತಾ ಇದ್ರು, ಎಸ್ ಈ ಟೈಮ್ ಎಂತ ಮಾಡಿದ್ರು, ಅದು ಹಿಂದೆ ದಿವಸ ನಮಗೆ ಅಂದ್ರೆ ಟೈಮನ್ನು ಕರೆಕ್ಟ್ ಆಗಿ ನಾವು ಅಲೋಕೇಟ್ ಮಾಡೋದಿಲ್ಲ. ಅದರಲ್ಲಿ ಎಷ್ಟೋ ಟೈಮ್ ಇರ್ತದೆ, ಅದು ಹಿಂದೆ ಸುಖ ಮಾಡ್ತೇವೆ, ಅಂದ್ರೆ ವೇಸ್ಟ್ ಮಾಡುವಂಥದ್ದು, ಇಲ್ಲದ ಎಂತಾದ್ರು ಒಂದು ಮಾಡುವಂಥದ್ದು. ಹಾಗಾಗಿ ನಾವು ನಮ್ಮನ್ನು ಹೇಗೆ ನೋಡಿ, ನಾವು ಇನ್ನೊಬ್ಬರಲ್ಲಿ ನಾವು ನಮ್ಮ ಸ್ಟ್ರಿಕ್ಟ್, ಈಗ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಪ್ರಭುಪಾದ ಗುರು, ನಾವು ಹೇಗಂದ್ರೆ ಇನ್ನೊಬ್ಬರಲ್ಲಿ ಸ್ಟ್ರಿಕ್ಟ್ ತೋರಿಸುವಂಥದ್ದು. ಮಗನ ಹತ್ರ ಇದು ಮಾಡಿದ್ಯಾ, ಮಗಳ ಹತ್ರ ಮಾಡಿದ್ಯಾ, ಗಂಡನ ಹತ್ರ. ಆಕ್ಚುಲಿ ಸ್ಟ್ರಿಕ್ಟ್ನೆಸ್ ನಮ್ಮಲ್ಲಿ ಇರಬೇಕು, ಇನ್ನೊಬ್ಬರ ಹತ್ರ ನಾವು ಲೀನಿಯಂಟ್ ಆಗಿರ್ಬೇಕು. ಅದು ನಾವು ಹಾಗೆ ಅಲ್ಲ. ನಾವು ಇನ್ನೊಬ್ಬರಲ್ಲಿ ಸ್ಟ್ರಿಕ್ಟ್, ನಾವು ಲೀನಿಯಂಟ್. ಇದು ತಪ್ಪು. ನಮ್ಮನ್ನು ನಾವು ಸ್ಟ್ರಿಕ್ಟ್ ಮಾಡ್ಬೇಕು. ಎಸ್, ನಾನು ಹೀಗೆ ಸಾಧನೆ ಮಾಡ್ತೇನೆ, ಹೀಗೆ ಓದ್ತೇನೆ, ಹೀಗೆ ಸೇವೆ ಮಾಡ್ತೇನೆ, ಈ ರೀತಿ ಮಾಡ್ತೇನೆ, ಈ ರೀತಿ ನಾವು ತುಂಬಾ ಸ್ಟ್ರಿಕ್ಟ್ ಆಗ್ಬೇಕು. ಆಗ ಹಿಂದೆ ಸುಖ ಬರೋದಿಲ್ಲ, ಇಲ್ಲದೆ ಬರ್ತದೆ. ಮತ್ತೆ ಎಂತ ಅಂದ್ರೆ, ಈಗ ನಾವು ಚೇಂಜ್ ಆದ ಮೇಲೆ ಎಂತ ಆಗ್ತದೆ, ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅದು ಇಫೆಕ್ಟ್ ಆಗ್ತದೆ, ಇಲ್ಲದೆ ಎಫೆಕ್ಟ್ ಆಗುದಿಲ್ಲ. ನಾವೇ ಟೈಮ್ ವೇಸ್ಟ್ ಮಾಡುವಂಥದ್ದು, ಇಂದ್ರಿಯ ಸುಖ ಮಾಡುವಂಥದ್ದು, ಮತ್ತೆ ಈ ರೀತಿ ಮಾಡಿದ್ರೆ ಎಂತ ಆಗ್ತದೆ, ಅದು ಎಫೆಕ್ಟ್ ಆಗುದಿಲ್ಲ. ಹಾಗಾಗಿ ಪ್ರಭುಪಾದಗಳು ಹೇಳುವಂಥದ್ದು, ಫಸ್ಟಿಗೆ ನಾವು ನಮ್ಮ ಈ ಕ್ಯಾರೆಕ್ಟರ್ ನಾವು ತೋರಿಸಬೇಕು, ಮತ್ತೆ ನಾವು ಹೇಳಬೇಕು, ಆಗ ಅದು ಎಫೆಕ್ಟ್ ಆಗ್ತದೆ. ಎಸ್, ಆದ್ದರಿಂದ ಇಂದ್ರಿಯ ದೋಷಗಳ ವಿಷಯವನ್ನು ಕೇಳಿದಾಗ ಸಾಮಾನ್ಯವಾಗಿ ಎಲ್ಲ ಇಂದ್ರಿಯ ಭೋಗಗಳ ಯೋಚನೆಗಳ ಆಗರವಾಗುತ್ತದೆ. ಇದರ ಪರಿಣಾಮವಾಗಿ ಮನಸ್ಸು ಇಂದ್ರಿಯಗಳು ಕಾಮದ ಭಂಡಾರಗಳಾಗುತ್ತವೆ. ಅನಂತರ ಬುದ್ಧಿಯ ವಿಭಾಗವು ಇಂತಹ ಕಾಮ ಪ್ರವೃತ್ತಿಗಳ ರಾಜಧಾನಿ ಆಗ್ತದೆ. ಇಂದ್ರಿಯ ಆಯಿತು, ಮನಸ್ಸು ಆಯಿತು, ಈಗ ಬುದ್ಧಿ. ಮತ್ತೆ ಅಲ್ಲಿ ಹೇಳಿದ್ದಾರೆ, ಒಳ್ಳೆ ವರ್ಡ್ ಕೊಟ್ಟಿದ್ದಾರೆ, ಕಾಮ ಪ್ರವೃತ್ತಿಗಳ ರಾಜಧಾನಿ, ಕ್ಯಾಪಿಟಲ್ ಸಿಟಿ ಆಫ್ ಕಾಮ. ಬುದ್ಧಿಯು ಆತ್ಮದ ನೆರೆಮನೆಯ ನಿವಾಸ, ಅಂದ್ರೆ ಹತ್ತಿರ. ಬುದ್ಧಿ ಮತ್ತೆ ಆತ್ಮ ತುಂಬಾ ಹತ್ತಿರ. ಕಾಮಪೂರಿತ ಬುದ್ಧಿಯು ಆತ್ಮವು ಅಹಂಕಾರವನ್ನು ಪಡೆಯುವಂತೆ ಮತ್ತು ಜಡ ವಸ್ತುವಿನೊಂದಿಗೆ ಆ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳನ್ನು ತನ್ನನ್ನು ಗುರುತಿಸಿಕೊಳ್ಳುವಂತೆ ಪ್ರಭಾವವನ್ನು ಬೀರುತ್ತದೆ. ಹಾಗೆ ಅಂತ ಕಾಮಪೂರಿತ ಬುದ್ಧಿ ಅಂತ ಆಗ್ತದೆ, ಅಹಂಕಾರ, ಆಬ್ವಿಯಸ್ ಅಹಂಕಾರ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಪಡೆಯುವಂತೆ ಜಡ ವಸ್ತುವಿನೊಂದಿಗೆ ಆ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳನ್ನು ತನ್ನನ್ನು ಗುರುತಿಸಿಕೊಳ್ಳುವಂತೆ ಪ್ರಭಾವವನ್ನು ಬೀರುತ್ತದೆ. ಆತ್ಮವು ಹೀಗೆ ಐಕ ಇಂದ್ರಿಯಗಳ ಭೋಗದ ವ್ಯಸನಕ್ಕೆ ತುತ್ತಾಗುತ್ತದೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆದೊಳಗಿದ್ರೆ ಆತ್ಮ ಕೂಡ ಖುಷಿ ಆಗ್ತದೆ. ಆಗ ಇದು ಯಾವುದು ಎಂತ ಹೇಳುವಂಥದ್ದು, ನಮ್ಮನ್ನು ಅರೆಸ್ಟ್ ಮಾಡುವುದಿಲ್ಲ. ಎಸ್, ಇದೇ ನಿಜವಾದ ಸುಖ ಎಂದು ಭ್ರಮಿಸುತ್ತದೆ. ಆತ್ಮವು ಹೀಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದನ್ನು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 84ನೇ ಅಧ್ಯಾಯ ಶ್ಲೋಕ 13 ಬಹು ಸೊಗಸಾಗಿ ವರ್ಣಿಸಿದೆ. ಎಂತ ಹೇಳ್ತಿದ್ದಾರೆ ಇಲ್ಲಿ, ಯಸ್ಯಾತ್ಮ ಬುದ್ಧಿ ಗುಣಪೇತ್ರಿ ಧಾತುಕೆ ಸ್ವದೀಯ ಕಲಾ ತ್ರಿದಿಶು ಭಮೌ ಇದ್ಯದಿ ಯತ್ತೀರ್ಥ ಬುದ್ಧಿ ಸಲಿಲೇನ ಕರಿಚಿತ್ ಜನೇಶು ಅಭಿಜ್ಞೇಶು ಸಯೇವ ಗೋಖರ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ಈ ದೇಹವನ್ನು ತನ್ನ ಆತ್ಮದೊಂದಿಗೆ ಒಂದಾಗಿ ಗುರುತಿಸುವನು. ತ್ರಿಧಾತು ಅಂದ್ರೆ ವಾತ ಪಿತ್ತ ಕಫ ಆದ ಈ ದೇಹವನ್ನು
ತಮ್ಮ ಆತ್ಮದೊಂದಿಗೆ ಒಂದಾಗಿ ಹೆಚ್ಚಿನವರು ಸೋಲ್, ದಿಸ್ ಬಾಡಿ ಇಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಕಲ್ತವರು, ನೀವು ಅವರಿಗೆ ಪ್ರೀಚ್ ಮಾಡ್ಲಿಕ್ಕೆ ಹೋಗಿ ಅವರು ದೇರ್ ಇಸ್ ನೋ ಸೋಲ್ ಅಂತ ಹೇಳ್ತಾರೆ ಕೆಲವರು, ಹೆಚ್ಚಿನವರು ಮ್ಯಾಕ್ಸಿಮಮ್. ಹಾಗಾಗಿ ಅವರೆಂತ ದೇಹವನ್ನು ಆತ್ಮದೊಂದಿಗೆ ಒಂದಾಗಿ ಗುರುತಿಸುವುದು ತ್ರಿಧಾತು. ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಪರಿಗಣಿಸುವವನು ತಾನು ಹುಟ್ಟಿದ ಭೂಮಿಯ ನೋಡಿ, ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಅಂದ್ರೆ ದೇಹದಿಂದ ನಮ್ಮ ಎಂತ ಉತ್ಪನ್ನ ಆಗ್ತದೆ, ನಾವು ಮಗುವನ್ನು ಹುಟ್ಟಿಸ್ತೇವೆ, ಮತ್ತೆ ನಮ್ಮ ಗಂಡ ಈ ರೀತಿ, ಮತ್ತೆ ನಾವು ಹುಟ್ಟಿದ ನಮ್ಮ ತಾಯಿ ತಂದೆ ತಾಯಿ, ಇದೆಲ್ಲ ನಾವು ಬಂಧುಗಳೆಂದು ಪರಿಗಣಿಸುವವನು. ತುಂಬಾ ಇಂಪಾರ್ಟೆಂಟ್ ನೋಡಿ, ಇಂಪಾರ್ಟೆಂಟ್ ಶ್ಲೋಕ. ತಾನು ಹುಟ್ಟಿದ ಭೂಮಿಯನ್ನು ಪೂಜಾರವೆಂದು, ಎಸ್, ರಾಷ್ಟ್ರೀಯತೆ, ಜನರೆಲ್ಲ ರಾಷ್ಟ್ರೀಯತೆ ಹೇಳ್ತಾರೆ, ಮತ್ತೆ ನನ್ನ ದೇಶ ಭಾರತ್ ಮಹಾನ್ ಈ ರೀತಿ ಎಲ್ಲ ಹೇಳ್ತಾರೆ. ತಾನು ಹುಟ್ಟಿದ ಭೂಮಿಯ ಪೂಜಾರವೆಂದು ಭಾವಿಸುವವನು ಮತ್ತು ಆಧ್ಯಾತ್ಮಿಕ ತಿಳಿವಳಿಕೆ ಉಳ್ಳವರನ್ನು ಭೇಟಿ ಮಾಡುವುದಕ್ಕಿಂತ ನೋಡಿ, ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡುವುದಕ್ಕಿಂತ ಹೆಚ್ಚಾಗಿ ಸ್ನಾನ ಮಾಡುವುದಕ್ಕಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವನು. ನೋಡಿ, ಪ್ರಭುಪಾದ ಹೇಳ್ತಾರೆ, ನಾವು ಯಾತ್ರೆಗೆ ಹೋಗುವಂಥದ್ದು, ಈಗ ಯಾತ್ರೆಯಲ್ಲಿ ನಾವು ನಾಳೆ ಮಾಯಾಪುರಿಗೆ ಹೋಗ್ತೇವೆ, ಅಲ್ಲಿ ಗಂಗಾ ನೋಡಿ, ನನ್ನ ಒಂದು ಇನ್ಸ್ಟೆನ್ಸ್ ಹೇಳ್ತೇನೆ. ಇದು 8 ವರ್ಷ ಹಿಂದೆ ಗಂಗೆಯಲ್ಲಿ ನನಗೆ ಸ್ವಿಮ್ಮಿಂಗ್ ಗೊತ್ತುಂಟು, ಹಾಗೆ ಸ್ವಲ್ಪ ನನಗೆ ಅಹಂಕಾರ ಇತ್ತು. ಹಾಗೆ ನನ್ನ ಅಹಂಕಾರ ಸ್ಮ್ಯಾಶ್ ಆಯಿತು. ಎಂತಾಯ್ತು ಅಂದರೆ, ಗಂಗೆಯಲ್ಲಿ ನಾವು ಸ್ನಾನ ಮಾಡ್ಲಿಕ್ಕೆ ಹೋದೆವು. ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ನಾನೀಗೆ ಎಲ್ಲರೂ ಅಲ್ಲಿ ಡಿಪ್ ತೆಗೆದಿದ್ದಾರೆ, ನಾನೊಂದು ಸ್ವಿಮ್ಮಿಂಗ್ ಮಾಡುವಂತ ಹೋಗುವಾಗ ಎಂತ ಅಂದ್ರೆ ಈಗ ಕೊಂಡು ಹೋಗ್ತಾ ಉಂಟು, ಅಂದ್ರೆ ಆ ಕರೆಂಟ್ ಆಗಿತ್ತು, ತುಂಬಾ ಪವರ್ಫುಲ್ ಇತ್ತು. ಒಂದು ಅಂದ್ರೆ ಸ್ವಲ್ಪ ಸಮಯಕ್ಕೆ ನಾನು ಹೋದೆ ಅಂತ, ಆದ್ರೆ ಕೃಷ್ಣನ ಕೃಪೆಯಿಂದ ಸ್ವಿಮ್ಮಿಂಗ್ ಮಾಡಿ ಈಚೆ ಬಂದೆ. ಅಂದ್ರೆ ನಾನು ಈಚೆ ಹೋಗ್ಬೇಕು, ನನ್ನ ಈಚೆ ಎಳೆದುಕೊಂಡು ಅಂದ್ರೆ ಫೋರ್ಸ್ ಅಲ್ಲಿ ಕೊಂಡು ಹೋಗ್ತಾ ಉಂಟು. ಹಾಗಾಗಿ ಪ್ರಭುಪಾದ ಕೂಡ ಹೇಳುವಂತದ್ದು, ನಾವು ಅದರಲ್ಲಿ ಗಂಗೆಯಲ್ಲಿ ಜಸ್ಟ್ ನಾವು 3 ಹೊತ್ತು ಡಿಪ್ ಮಾಡಬೇಕು. ಹಾಗೆ ಅದು ನನ್ನ ಮಿಸ್ಟೇಕ್ ಅಲ್ಲಿ ನಮ್ಗೆ ಗೊತ್ತಾಯ್ತು. ಹಾಗಾಗಿ ಹೆಚ್ಚಿನವ್ರು ಎಂತ ಅಂದ್ರೆ ಹೆಚ್ಚಾಗಿ ಸ್ನಾನ ಮಾಡೋದಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವಾಗ. ಎಸ್, ನಾವು ಈಗ ಪ್ರಯಾಗ್ 2016 ಪ್ರಯಾಗ್ ಹೋಗಿದೆ. ಪ್ರಯಾಗಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಯಮುನಾ, ಗಂಗಾ ಮತ್ತು ಸರಸ್ವತಿ, ಅಲ್ಲಿ ನಡುವಲ್ಲಿ ಹೋಗಿ ಡಿಪ್ ಮಾಡ್ಲಿಕ್ಕೆ ಉಂಟು. ಯಾಕೆಂದ್ರೆ 3 ಎಲ್ಲಿ ಸಂಗಮ ಆಗ್ತದೆ ಅಲ್ಲಿ. ಹಾಗಾಗಿ ಹೆಚ್ಚಿನವರು ಇದೆ, ಆಯ್ತು ಮತ್ತೆ ಬಂದು ಬೇಡದು ಮಾಡುವಂಥದ್ದು ಇಲ್ಲ, ಇದು ಕುಂಜರಿ ಸ್ನಾನದಾಗೆ ಆಯ್ತು. ಹಾಗಾಗಿ ಆಧ್ಯಾತ್ಮ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ನಾನ ಮಾಡೋದಕ್ಕಾಗಿ ಯಾವ ಸ್ಥಳಕ್ಕೆ ಹೋಗುವವನು ಅವನನ್ನು ಒಂದು ಕತ್ತೆಯಂತೆ ಅಥವಾ ಹಸುವಿನಂತೆ ಪರಿಗಣಿಸಬೇಕು. ನೋಡಿ, ಅವರನ್ನು ಇವರನ್ನೆಲ್ಲ ಯಾರು ದೇಹದ ಉತ್ಪಾದನೆ ಫಸ್ಟಿಗೆ ತ್ರಿಧಾತುಗಳಿಂದ ದೇಹವನ್ನು ಆತ್ಮದೊಂದಿಗೆ ಗುರುತಿಸುವ. ತ್ರಿಧಾತು ಅಂದ್ರೆ ವಾದಭೇದ ಕಫ. ಹಾಗಾಗಿ ಆ ದೇಹವನ್ನು ಆತ್ಮವನ್ನು ದೇಹದೊಂದಿಗೆ ಗುರುತಿಸುವ ಫಸ್ಟ್. ಸೆಕೆಂಡ್, ದೇಹದ ಉತ್ಪಾದನೆಗಳನ್ನು ಬಂಧುಗಳೇ, ಅಂದ್ರೆ ಈಗ ನಾವು ನನ್ನ ಮಕ್ಕಳು, ನಮ್ಮ ತಂದೆ, ನಮ್ಮ ಗಂಡ, ನಮ್ಮ ಅಕ್ಕ, ದೇಹದ ಬಂಧುಗಳು ಗುರುತಿಸುವ. ಮತ್ತೆ ತಾನು ಹುಟ್ಟಿದ ಭೂಮಿ, ಎಸ್, ಮೇರಾ ಭಾರತ್ ಮಹಾನ್, ಮೇ ಭಾರತೀಯ ಹೂ, ಈ ರೀತಿ ಅಂದ್ರೆ ನಾವು ಹುಟ್ಟಿದ ಯಾವುದು ಭೂಮಿ ಇದು ಮಹಾನ್. ಕೆಲವೊಮ್ಮೆ ಎಸ್, ಈಗಂದ್ರೆ ಇಲ್ಲಿ ಕೂಡ ಮಂಗಳೂರಲ್ಲಿ ಇದ್ದಾರೆ, ಎಸ್ ಐ ಆಮ್ ಎ ಮ್ಯಾಂಗ್ಳೂರಿಯನ್, ನಮ್ಮ ಕುಡ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಅಂದ್ರೆ ಅವರಿಗೆ ಆ ಹುಟ್ಟಿದ್ದು ತುಂಬಾ ಹೆಮ್ಮೆ. ಈ ಲೈಫಲ್ಲಿ ಮಂಗಳೂರಲ್ಲಿ ಹುಟ್ಟಿದ್ದಾರೆ, ನೆಕ್ಸ್ಟ್ ಲೈಫಲ್ಲಿ ಬೇರೆ ಕೂಡ ಹುಟ್ಟಬಹುದು. ಹಾಗಾಗಿ ಇದು ಒಳ್ಳೇದಲ್ಲ. ಇದು ಇಲ್ಲಿ ಹೇಳ್ತಾ ಇದ್ದಾರೆ, ತಾನು ಹುಟ್ಟಿದ ಭೂಮಿಯ ಪೂಜಾರವೆಂದು ಭಾವಿಸುವವನು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ನಾನ ಮಾಡೋದಕ್ಕೆ ಯಾತ್ರಾ ಸ್ಥಳಕ್ಕೆ ಹೋಗುವವನನ್ನು ಗೋಕರ. ಗೋ ಅಂದ್ರೆ ಹಸು, ಕರ ಅಂದ್ರೆ ಆಸ್, ಕತ್ತೆ. ಹಾಗಾಗಿ ನಾವು ಹೀಗೆ ಆಗ್ಬಾರ್ದು, ನಾವು ಗೋಕರ ಆಗ್ಬಾರ್ದು. ನಾವು ಎಂತ ಆಗ್ಬೇಕು? ನಾವು ಗೋಕರ ಬಿಟ್ಟು ನಾವೀಗ ಮನುಷ್ಯರಾಗಿದೆ. ನಾವು ಮನುಷ್ಯರಾಗಿ ಮೇಲೆ ಬರಬೇಕು. ಅಂದ್ರೆ ಮೇಲೆ ಬರುದಂದ್ರೆ ಈಗ ಭಕ್ತರಂದ್ರೆ ದೊಡ್ಡ ವಿಷಯ. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಎಂತ ಆಯ್ತು ಅಂದ್ರೆ ಒಬ್ಬ ಬಂದು ಹೇಳ್ತಾನೆ, ಪ್ರಭುಪಾದ ಶಿಷ್ಯ,
Prabhupada, from last 5 years I am chanting, I am not able to see Krishna ಅಂತ ಹೇಳ್ತಾನೆ. ಪ್ರಭುಪಾದ ಈಗ ನೋಡಿ ಎಷ್ಟು ವರ್ಷದಿಂದ ಚಾಂಟಿಂಗ್ ಮಾಡ್ತಾ ಇದೆಯಾ? 5 ವರ್ಷದಿಂದ. 5 ವರ್ಷ ಮುಂಚೆ ಎಂತ ಮಾಡ್ತಿದ್ಯಾ? ಎಲ್ಲ ಹೇಳಿದೆ ಅಷ್ಟೇ. ನಾನು ಐ ವಾಸ್ ಮೀಟ್ ಈಟಿಂಗ್, ಐ ವಾಸ್ ಗ್ಯಾಮ್ಲಿಂಗ್, ಐ ವಾಸ್ ಡೂಯಿಂಗ್ ಇಲಿಸಿಟ್ ಸೆಕ್ಸ್, ಐ ವಾಸ್ ಡೂಯಿಂಗ್ ಇಂಟಾಕ್ಸಿಕೇಶನ್, ಈ ರೀತಿ ಎಲ್ಲ ಹೇಳಿದ. ಸೊ ವಾಟ್ ವೇರ್ ಯು ಬಿಫೋರ್ ದಟ್? ಅದಕ್ಕೆ ಪ್ರಭುಪಾದ ಹೇಳಿದ, ಅವನ ಬಾಯಿಂದ ಐ ವಾಸ್ animal ಅಂತ. So what you are now I am a devotee. No, you have become human being. Once you become devotee, then you will see Krishna. ಹಾಗಾಗಿ ಭಕ್ತರಾಗುವಂಥದ್ದು ಪ್ರಭುಪಾದ ನೋಡಿ, ಇದು ಎಂತಂದ್ರೆ ಅವನ ಅಹಂಕಾರವನ್ನು ಸ್ಮ್ಯಾಶ್ ಮಾಡಿದ್ರು ಪ್ರಭುಪಾದ. ಹಾಗಾಗಿ ಭಕ್ತರಾಗುವಂಥದ್ದು, ಈಗ ನಾವು ಭಕ್ತಿಗೆ ಕಾಲಿಟ್ಟಿದ್ದೇವೆ ಅಂದ್ರೆ ನಮಗೆ ಲೈನ್ ಗೊತ್ತಾಗಿದೆ, ಅಲ್ಲಿಗ ನಾವು ಕಾಲಿಟ್ಟಿದ್ದೇವೆ. ಆದ್ರೆ ಒಳಗೆ ಹೋಗ್ಲಿಲ್ಲ. ಒಳಗೆ ಹೋಗುವಂಥದ್ದಂದ್ರೆ ಇನ್ನು ಟೈಮ್ ಹಿಡಿತದೆ. ಆದ್ರೆ ನಮ್ಗೆ ಈಗ ಗೊತ್ತಾಗಿದೆ, ನಾವು ಒಳಗೆ ಹೋಗ್ತೇವೆ. ಆದ್ರೆ ಈ ಮೂಮೆಂಟ್ ಅಲ್ಲಿ ನಮ್ಗೆ ಕಾಣ್ಬೇಕು ನೋಡಿ, ನನಗೆ ಕೃಷ್ಣ ಕಾಣಲಿಲ್ಲ, ಹಾಗೆ ಕಾಣುವುದಿಲ್ಲ. ಅದಕ್ಕೆ ಟೈಮ್ ಉಂಟು. ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ಮೇಲೆ, ನಾವು ಅಷ್ಟು ಸೀರಿಯಸ್ ಆದ್ಮೇಲೆ ಮತ್ತೆ ನಮಗೆ ಸಿಗ್ತದೆ. ಹಾಗಾಗಿ ಇಲ್ಲದಿದ್ರೆ ಪ್ರಭುಪಾದ ಹೇಳ್ತಾರೆ ಎಂತ, ಹಾಗಾಗಿ ನಾವೀಗ ಫಸ್ಟಿಗೆ ಮನುಷ್ಯರಾದ್ಮೇಲೆ ನಾವು ಮತ್ತೆ ಭಕ್ತರಾಗುವ. ಪ್ರಭುಪಾದ ಒಮ್ಮೆ ಎಂತ ಇರ್ತದೆ ನೋಡಿ, ಇದು ಪ್ರಭುಪಾದ ಹೇಳಿದ ಮೇಲೆ ಇನ್ನೊಂದು ವಿಷಯ ಉಂಟು. ಒಮ್ಮೆ ಯಾಕಂದ್ರೆ ಪ್ರಭುಪಾದಿಗೆ ಚೂರು ಕೂಡ ಅಹಂಕಾರ ಇಲ್ಲ. ಈಗ ಎಂತ ಇರ್ತದೆ, ಒಬ್ಬ ಬಂದು ಹೇಳಿದ ಪ್ರಭುಪಾದ ಹತ್ರ, ಪ್ರಭುಪಾದ್ ಯು ಆರ್ ಟೆಲ್ಲಿಂಗ್ ಅಬೌಟ್ ಗಾಡ್ ಆಗೀಗೆಲ್ಲ ಹೇಳಿದ, ದೇವರ ಬಗ್ಗೆ ಎಲ್ಲ ಹೇಳ್ತೀರಿ, ನೀವು ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ. ಪ್ರಭುಪಾದಿಗೆ ಸುಮ್ಮನೆ, ನೀವು ದೇವರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀರಲ್ಲ, ನೀವು ಯಾರು? ನೀವು ದೇವರ? ಈ ರೀತಿ ಕೇಳಿದ್ದಾರೆ. ಯಾಕೆಂದ್ರೆ ಅಮೆರಿಕದಲ್ಲೆಲ್ಲ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಅಗ್ರೆಸಿವ್. ನೀವು ದೊಡ್ಡ ಮಾತಾಡ್ತೀರಿ, ನೀವು ದೇವರ? ಪ್ರಭುಪಾದ ಹೇಳಿದ್ರು, ನಾನು ದೇವರಲ್ಲ, ನಾನು ದೇವರ ಸೇವಕ. ಅವ ಹೀಗೆ ನೋಡಿದ. ಪ್ರಭುಪಾದ ಫುಲ್ ಕಣ್ಣಲ್ಲಿ ಅವನೇ ನೋಡಿದ್ರು. ನಾನು ದೇವರ ಸೇವಕ ಅಲ್ಲ, ನಾನು ದೇವರ ಸೇವಕ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ಇದು ನಮ್ರತೆ. ಹಾಗಾಗಿ ಪ್ರಭುಪಾದಿಗೆ ನಮ್ರತೆ ಉಂಟು. ಆಕ್ಚುಲಿ ಅವರು ದೇವರ ಸೇವಕಿಂತ ಕೂಡ ಮೇಲು, ಆದ್ರೆ ಸೇವಕ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ನಾವು ಕೂಡ, ಪ್ರಭುಪಾದ ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಬಿಕಮ್ ಎ ಡಿವೋಟಿ, ಐ ಆಮ್ ನಾಟ್ ಡಿವೋಟಿ, ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಪ್ರಭುಪಾದ ಡಿವೋಟಿ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಪ್ರಭುಪಾದ ಸೇನಾಧಿಪತಿ, ಚೈತನ್ಯ ಹೇಳಿದ್ದಾರೆ, ಮೋರ ಸೇನಾಧಿಪತಿ, ಭಕ್ತ ಆಯೇಗ. ಆದ್ರೆ ನಮ್ರತೆ ಬೇಕು. ಹಾಗಾಗಿ ನಾವೀಗ ಎಂತಂದ್ರೆ ಫಸ್ಟಿಗೆ ಒಳ್ಳೆ ಮನುಷ್ಯರಾದ್ಮೇಲೆ ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಮಾಡುವ. ಪ್ರಭುಪಾದ ನೋಡಿ, ಪ್ರಭುಪಾದ ನಾವು ಫಾಲೋ ಮಾಡ್ಬೇಕು. ಪ್ರಭುಪಾದ ಕೂಡ ಹೇಳುವಂಥದ್ದು, ಐ ಆಮ್ ಟ್ರೈಂಗ್ ಟು ಬಿಕಮ್ ಎ ಡಿವೋಟಿ. ಪ್ರಭುಪಾದ ಹೇಳುವಂಥದ್ದು, ಐ ಆಮ್ ನಾಟ್ ಡಿವೋಟಿ, ಐ ಆಮ್ ಟ್ರೈಂಗ್ ಟು ಬಿಕಮ್ ಎ ಡಿವೋಟಿ. ಹಾಗೆ ನಾವು ಕೂಡ ಭಕ್ತರಾಗ್ಲಿಕ್ಕೆ ನಾವು ಪ್ರಯತ್ನ ಮಾಡುವ. ಎಸ್, ಕೃಷ್ಣ ಚೈತನ್ಯ. ಶ್ಲೋಕ 41ಕ್ಕೆ ಹೋಗುವ. ಎಸ್, ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತಾಶ್ರವ ಪಾಪ್ಮಾನಂ ಪ್ರಜಾಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆದ್ದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕಬೇಕು. ನೋಡಿ, ಹೇಗಂದ್ರೆ ಕೆಲವೊಮ್ಮೆ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಇದಕ್ಕೆ ಹೇಗೆ ಹೇಳುವುದಂದ್ರೆ, ಕೆಲವೊಮ್ಮೆ ಪೇರೆಂಟ್ಸ್ನವರು ತುಂಬಾ ರಿಪೆಂಟ್ ಆಗ್ತಾರೆ, ಅಂದ್ರೆ ಪಶ್ಚಾತ್ತಾಪ. ನಾನು ಸಣ್ಣದಿರುವಾಗಲೇ ನನ್ನ ಮಗನನ್ನು ಲೂಸ್ ಬಿಟ್ಟೆ. ಕೆಲವೊಮ್ಮೆ ಅವರು ದೊಡ್ಡದಾದ ಮೇಲೆ ಎಂಥದ್ದು ಬೇಡದು ಮಾಡುವಾಗ ನಾನು ಆಗಲೇ ಇದು ಮಾಡಬೇಕಿತ್ತು, ಈ ರೀತಿ ಯೋಚನೆ ಬರ್ತದೆ ಕೆಲವು ಪೇರೆಂಟ್ಸ್ಗೆಲ್ಲ. ಹಾಗಾಗಿ ಇಲ್ಲಿ ಕೂಡ ಅದನ್ನು ಹೇಳುವಂಥದ್ದು, ಭರತ ವಂಶದ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪ ಮಹಾಸಂಗ ಕಾಮಕ್ಕೆ ಕಡಿವಾಣ ಹಾಕಬೇಕು. ಹೇಗಂದ್ರೆ ನನ್ನ ತಂದೆ ನೋಡಿ, ಯಾವಾಗಲೂ ನನಗೆ ಹೇಳ್ತಿದ್ದ ಇದು ಮಾತು ಇಲ್ಲಿ ನಾನು ಉಲ್ಲೇಖ ಮಾಡ್ತೇನೆ, ಹೇಗೆ ತುಂಬಾ ಇದು ಬ್ಯೂಟಿಫುಲ್. ಆಗ ನನಗೆ ಬ್ಯೂಟಿಫುಲ್ ಅಂತ ಆಗ್ಲಿಲ್ಲ, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ತಂದೆ ಹೇಳಿದ ಮಾತು ಬ್ಯೂಟಿಫುಲ್ ಅಂತ ಆಗಿದೆ. ಎಂತಂದ್ರೆ ನನಗೆ ಬೆಳಿಗ್ಗೆ 7 to 8 ಅಂದ್ರೆ 9 o'clock ಸ್ಕೂಲ್ ಸ್ಟಾರ್ಟ್, 8:30ಗೆ ಸ್ಕೂಲ್ಗೆ ಹೋಗುವಂಥದ್ದು. ಹಾಗಾಗಿ 7 to 8 ನನಗೆ ಓದ್ಲಿಕ್ಕೆ ಇತ್ತು.
ಕಂಪಲ್ಸರಿ ಅಂದ್ರೆ ಒಂದು ಬೆತ್ತ, ಒಂದು ನಾಗರ ಬೆತ್ತ ಅಂತ ಇತ್ತು, ಅದು ಅಲ್ಲಿ ಇಡ್ತಾ ಇದ್ರು ತಂದೆ ಇಟ್ಟು ಮತ್ತೆ ಓದ್ಬೇಕು. ಕೆಲವೊಮ್ಮೆ ಅಂತ ಅಂದ್ರೆ ನಾನು ಅಂದ್ರೆ ಡೈಲಿ ಓದಿದೆ ಅಂತ ಕೆಲವೊಮ್ಮೆ ಎಲ್ಲ ಅದು ಕೂಡ ಬಿಡ್ತಾ ಇರ್ಲಿಲ್ಲ ತಂದೆ. ಮತ್ತೆ ಖಾಲಿ ಅವರು ತೋರಿಸುದಲ್ಲ, ಹೊಡ್ತಾ ಇರೋದು, ನನಗೆ ತುಂಬಾ ಹೊಡೆದಿದ್ದಾರೆ. ಹಾಗಾಗಿ ಆ ರೀತಿ ಇತ್ತು. ಆಗ ಅವ್ರು ಹೇಳ್ತಾ ಇದ್ರು, ನನ್ ಕೆಲವೊಮ್ಮೆ ಇವತ್ತು ಆಗ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿಯುತ್ತೆ, ಈಗ ನೀನು ಬೆಂಡ್ ಆಗದಿದ್ರೆ ದೊಡ್ಡದಾದ ಮೇಲೆ ಬೆಂಡ್ ಆಗ್ತೀಯ, ಈ ರೀತಿ ನನಗೆ ಹೇಳ್ತಾ ಇದ್ರು. ಇದು ತುಂಬಾ ಈಗ ಎಂತ ಆಗ್ತದೆ, ಇದಕ್ಕೆಲ್ಲ ರಿಲೇಟ್ ಆಗ್ತದೆ ಇದು ನೋಡಿ. ಅದನ್ನು ಭರತವಂಶ ಶ್ರೇಷ್ಠ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಹಾಗಾಗಿ ಈ ಪ್ರಹ್ಲಾದ್ ಮಹಾರಾಜ್ ಕೂಡ ಹೇಳುವಂತದ್ದು, ಕೌಮಾರಂ ಆಚರುತೋ ಪ್ರಜ್ಞೆ, ಸಣ್ಣ ಪ್ರಾಯದಲ್ಲಿ. ಈಗ ಪ್ರಹ್ಲಾದ್ ಮಹಾರಾಜ್ 5 ವರ್ಷ, ಧ್ರುವ ಮಹಾರಾಜ್ 5 ವರ್ಷ, ಆದ್ರೆ ಚೈತನ್ಯ ಮಹಾಪ್ರಭು ನೋಡಿ, ಚೈತನ್ಯ ಮಹಾಪ್ರಭು ಈ ಚೈತನ್ಯ ಚರಿತಾಮೃತದಲ್ಲಿ ಈ ಅಂತ್ಯಲೀಲೆಯಲ್ಲಿ ಅವರು ಗದಾಧರ್ ಪಂಡಿತ್ ಅವರಿದ್ದದ್ದು 3 ಒಟ್ಟಿಗೆ, ಗದಾಧರ್ ಪಂಡಿತ್, ಸ್ವರೂಪ್ ದಾಮೋದರ್ ಮತ್ತೆ ರಾಮಾನಂದ ರಾಯ್, 3 ಲಲಿತಾ ವಿಶಾಖ ಮತ್ತೆ ರಾಧಾರಾಣಿ, ಗದಾಧರ್ ಪಂಡಿತ್ ರಾಧಾರಾಣಿ. ಹಾಗ ಅವ್ರು ಹೇಳ್ತಾ ಇದ್ರು, ಗದಾಧರ್ ಪಂಡಿತ ಎಂತಂದ್ರೆ ಈ ಧ್ರುವ ಮಹಾರಾಜ್ ಮತ್ತೆ ಪ್ರಹ್ಲಾದ್ ಮಹಾರಾಜ್ ಬಗ್ಗೆ ನಮ್ಗೆ ಹೇಳು ಭಾಗವತಂ ಎಂದು. ಚೈತನ್ಯ ಮಹಾಪ್ರಭು ಅದನ್ನು ಎಂತ ಆ ಭಾಗವತಂ ಇದು ಪ್ರಹ್ಲಾದ್ ಮಹಾರಾಜ್ ಮತ್ತೆ ಧ್ರುವ ಮಹಾರಾಜ್ ಇದು ಆ ಕಥೆಯನ್ನು ಕೇಳಿ ಎಕ್ಸ್ಟ್ರೆಸ್ಸಿಗೆ ಹೋಗ್ತಾ ಇದ್ರು. ಇಬ್ಬರು ಕೂಡ 5 ವರ್ಷ ಪ್ರಾಯದವರು. ಹೇಗೆ ಚಾನ್ಸ್ ಅದು ಹೇಗೆ ಆಯ್ತು? ಹೇಗೆಂದ್ರೆ ನಾರದ ಮುನಿಯ ಕೃಪೆಯಿಂದ ಅದಕ್ಕೆ ಹೇಳುವಂತದ್ದು, ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು, ಸಣ್ಣ ಪ್ರಾಯದಲ್ಲಿ 5 ವರ್ಷದಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನು ತಗೊಳ್ಬೇಕು, ತುಂಬಾ ಸೀರಿಯಸ್ ಆಗಿ ಮಾಡ್ಬೇಕು, ತುಂಬಾ ಸೀರಿಯಸ್. ಅದನ್ನು ಭರತ ಶ್ರೇಷ್ಠ ಅರ್ಜುನ ಪಾದದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕ್ಬೇಕು. ಸ್ಟಾರ್ಟಿಂಗೇ ಆಗ್ಬೇಕು, ಒಮ್ಮೆ ಅದು ಮತ್ತೆ ಬೆಂಡ್ ಆಗುದಿಲ್ಲ, ದೊಡ್ಡದಾದ ಮೇಲೆ ಬೆಂಡ್ ಆಗುದಿಲ್ಲ. ಸಣ್ಣದಿರುವಾಗ ಹೇಗೆ ಬೇಕು ನೀವು ಬೆಂಡ್ ಆಗ್ತದೆ. ಹೇಗಂದ್ರೆ ನೀವು ಕಬ್ಬಿಣವನ್ನು ಈಗ ನೋಡಿ ಈ ಪ್ಲೇಟ್ ಮಾಡ್ತಾರೆ, ಈ ಗಾಡಿದಂದ್ರೆ ಈ ಬಸ್ ಇದೆಲ್ಲ ಪ್ಲೇಟ್ ಮಾಡ್ತಾರೆ, ಸ್ಪ್ರಿಂಗ್ ಪ್ಲೇಟ್ನವ್ರು ನೋಡಿ, ಅವರಂದ್ರೆ ತುಂಬಾ ದೊಡ್ಡದು ಈ ಕಬ್ಬಿಣ, ಅದನ್ನು ತುಂಬಾ ದೊಡ್ಡದಿರ್ತದೆ, ಅದನ್ನು ಕಟ್ ಮಾಡ್ತಾರೆ, ಸೈಜ್ ಮಾಡಿ ಕಟ್ ಮಾಡ್ತಾರೆ, ಮತ್ತೆ ಅವರು ಬೆಂಕಿಗೆ ಹಾಕ್ತಾರೆ. ಬೆಂಕಿಗೆ ಒಬ್ಬ ತೆಗಿತಾನೆ, ಮತ್ತೆ ಅವು ಬೆಂಡ್ ಮಾಡ್ತಾರೆ, ಅದನ್ನು ಇಮಿಡಿಯೇಟ್ ಹೀಗೆ ಬೆಂಡ್ ಆಗ್ತದೆ. ನೀವು ನೋಡಿರ್ಬೋದು, ಬಸ್ ಇದೆಲ್ಲ ಹೀಗೆ ಇರ್ತದೆ, ಅಂದ್ರೆ ಅಂತ ಹೇಳುವಂಥದ್ದು ಈ ಚಂದ್ರನ ಶೇಪ್ ತರ ಇರ್ತದೆ, ಹೀಗೆ ಇರ್ತದೆ. ಹಾಗಾಗಿ ಅಲ್ಲಿ ಇಮಿಡಿಯೇಟ್ ಬೆಂಡ್ ಆಗ್ತದೆ. ಒಮ್ಮೆ ಅದು ಬೆಂಕಿಗೆ ಹಾಕಿದ ಮೇಲೆ ಇಮಿಡಿಯೇಟ್ ಬೆಂಡ್ ಆಗ್ತದೆ. ಆದ್ರೆ ಅದೇ ಕಬ್ಬಿಣವನ್ನು ನೀವು ತುಂಬ ಹೊತ್ತು ಬೆಂಕಿಯಿಂದ ತೆಗೆದ ಮೇಲೆ ಮತ್ತೆ ಬೆಂಡ್ ಆಗುದಿಲ್ಲ, ಮತ್ತೆ ನೀವು ವಾಪಸ್ ಬೆಂಕಿ ಹಾಕ್ಬೇಕು. ಹಾಗಾಗಿ ಸಣ್ಣ ಪ್ರಾಯದಲ್ಲಿ ತುಂಬಾ ಫಾಸ್ಟ್ ಚಾನ್ಸ್. ಜ್ಞಾನ ಮತ್ತು ಆತ್ಮಸಾಕ್ಷಿ ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡುವುದು. ಹಾಗಾಗಿ ಇದನ್ನು ನಾವು ಸ್ಟಾರ್ಟಿಂಗ್ಗೆ ರೆಕ್ಟಿಫೈ ಮಾಡಿ ನಾವು ಅದಕ್ಕೆ ಮೆಡಿಸಿನ್ ಕೊಡ್ಬೇಕು. ಹಾಗೆಂತ ಆಗ್ತದೆ, ನಾವು ಕ್ಯೂರ್ ಆಗ್ತೇವೆ. ಇಲ್ಲದ್ರೆ ಎಂತ ಆಗ್ತದೆ, ಕೆಲವೊಮ್ಮೆ ಡಾಕ್ಟರ್ಸ್ನವ್ರು ಹೇಳ್ತಾರೆ, ಈಗ ಅದು ಕ್ಯಾನ್ಸರ್ ಜೋರಾಗಿದೆ, ಸ್ಟಾರ್ಟಿಂಗ್ಗೆ ಬರ್ತಿದ್ರೆ ನಾವು ಅದಕ್ಕೆ ಮದ್ದು ಕೊಡ್ತಿದ್ದೇವೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಎಂತಂದ್ರೆ ಒಂದು ನಿಜವಾದ ವಿಷಯ ಅಂತಂದ್ರೆ, ಡಾಕ್ಟರ್ನವರಿಗೆ ಕೂಡ ಈ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ಗೊತ್ತೇ ಆಗುದಿಲ್ಲ. ಹೇಳ್ತಾರೆ, ಯಾಕಂದ್ರೆ ಅದು ಬಿಸ್ನೆಸ್ ಆಗಿ ಹೇಳುವಂಥದ್ದು. ಆದ್ರೆ ಸ್ಟಾರ್ಟಿಂಗ್ ಅವರಿಗೆ ಗೊತ್ತು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಆದ್ಮೇಲೆ ಗೊತ್ತಾಗುವಂಥದ್ದು. ಹಾಗಾಗಿ ಆದ್ರೆ ಈ ಎಂತ ಹೇಳುವಂಥದ್ದು, ಕಾಮಕ್ಕೆ ಕಡಿವಾಣ ಹಾಕುವಂಥದ್ದು ನಾವು ಸ್ಟಾರ್ಟಿಂಗ್ಗೆ ಮಾಡಬೇಕು, ಮತ್ತೆ ಅದು ಆಗ್ತದೆ. ಇಲ್ಲದ್ರೆ ಎಂತ ಆಗ್ತದೆ, ಜ್ಞಾನ ಮತ್ತು ಆತ್ಮಸಾಕ್ಷಿಯನ್ನು ನಾಶ ಮಾಡುವ ಆ ಕಾಮವನ್ನು ಧ್ವಂಸ ಮಾಡು. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕೀ ಜೈ. ಕಾಮವು ಆತ್ಮ ಸಾಕ್ಷಾತ್ಕಾರದ ಮತ್ತು ಆತ್ಮದ ನಿಶ್ಚಿತ ಜ್ಞಾನದ ಹಂಬಲವನ್ನು ನಾಶ ಮಾಡುತ್ತದೆ. ಎಲ್ಲ ನಮ್ಮ ಈ ಆತ್ಮಸಾಕ್ಷಿಯನ್ನು ನಾಶ ಮಾಡುವಂಥದ್ದು ಕಾಮ, ಹಂಬಲವನ್ನು ನಾಶ ಮಾಡ್ತದೆ. ಇದು ಮನುಷ್ಯನ ಅತ್ಯಂತ ಪಾಪಿಯಾದ ಶತ್ರು. ಕಾಮ ದೊಡ್ಡ ಶತ್ರು. ನಮ್ಮನ್ನು ಟೋಟಲ್ ಆತ್ಮಸಾಕ್ಷಾತ್ ಕಡೆಗೆ ಹೋಗೋದಾಗೆ ಮಾಡುವಂಥದ್ದು ಕಾಮ. ನೋಡಿ, ಕಾಮದಲ್ಲಿ ತುಂಬಾ ವೆರೈಟೀಸ್ ಉಂಟು, ಖಾಲಿ ಸೆಕ್ಸ್ ಮಾತ್ರ ಅಲ್ಲ. ಸೆಕ್ಸ್ ಪ್ರಾಮಿನೆಂಟ್ ಭೌತಿಕ ಲೋಕದಲ್ಲಿ, ಆದ್ರೆ ಬೇರೆ ಕೂಡ ಉಂಟು. ಈಗ ಕೆಲವರೇ ಆಗ್ಬೋದು ನಾವು ಅದು ಮಾಡ್ತಾ ಇಲ್ಲ, ವೆರೈಟೀಸ್ ಆಫ್ ಕಾಮ ಉಂಟು.
ಎಲ್ಲವೂ ಅಟ್ ದ ಎಂಡ್ ಕಾಮವೇ, ಬೇಕು 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 ಅನ್ನೋದು. ಹಾಗಾಗಿ ಇದನ್ನು ನಿಯಂತ್ರಿಸಲು ಪ್ರಾರಂಭದಲ್ಲಿ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡಬೇಕೆಂದು ಭಗವಂತ ಅರ್ಜುನಿಗೆ ಬೋಧಿಸಿದ. ಜ್ಞಾನ ಎಂದರೆ ಆತ್ಮೇತರವಾದರಿಂದ ಭಿನ್ನವಾದ ಆತ್ಮದ ಜ್ಞಾನ. ಆತ್ಮೇತರವಾದರಿಂದ ಭಿನ್ನವಾದ ಆತ್ಮದ ಜ್ಞಾನ ಅಂದ್ರೆ ಆತ್ಮದ ಜ್ಞಾನ. ನಮ್ಮ ಶಾಲಾ ಕಾಲೇಜಲ್ಲಿ ಕಲಿಯುವಂತಲ್ಲ. ಬೇರೆ ಮಾತುಗಳು ಹೇಳುವುದಾದ್ರೆ ಇದು ಆತ್ಮವು ದೇಹವಲ್ಲ ಎನ್ನುವ ಅರಿವು. ಆತ್ಮ ದೇಹ ಅಲ್ಲ. ಈ ದೇಹವು ಡ್ರೆಸ್ ಇದ್ದಾಗೆ, ಒಂದು ಡ್ರೆಸ್ ಹಾಕಿದ್ದೇವೆ, ಇನ್ನೊಂದು ಡ್ರೆಸ್ ಹಾಕ್ತೇವೆ. ಆದ್ರೆ ಆತ್ಮ ಹಾಗೆಲ್ಲ, ಇನ್ನೊಂದು ದೇಹಕ್ಕೆ ಹೋಗ್ತದೆ. ಇದನ್ನು ತಿಳಿಬೇಕು. ವಿಜ್ಞಾನ ಎನ್ನುವುದು ಆತ್ಮದ ಸ್ವರೂಪ ಮತ್ತು ಪರಮಾತ್ಮನೊಡೆ ಅದರ ಸಂಬಂಧ, ಇವುಗಳ ನಿಶ್ಚಿತ ಜ್ಞಾನ. ನೋಡಿ, ಫಸ್ಟ್ ಜ್ಞಾನ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ವಿಜ್ಞಾನ ಎನ್ನುವುದು ಆತ್ಮದ ಸ್ವರೂಪ ಮತ್ತು ಪರಮಾತ್ಮನೊಡೆ ಅದರ ಸಂಬಂಧ. ನಾವು ಖಾಲಿ ನಾನು ದೇಹ ಅಲ್ಲ ಅಂತ ಹೇಳಿ ಇದ್ರೆ ಆಗ್ಬೇಕಿಲ್ಲ, ನಾವು ಮತ್ತೆ ಅದು ಕನೆಕ್ಟ್ ಆಗ್ಬೇಕಲ್ಲ, ಅದಕ್ಕೆ ಹೇಳೋದು ವಿಜ್ಞಾನ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೀಗೆ ವಿವರಿಸಿದೆ ಅಂತ ಹೇಳಿದ್ದಾರೆ. ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸಾರಸ್ಯಂ ತತ್ ಅಂಗಂ ಚ ಗ್ರಹಣಾಗದಿತಂ ಮಯಾ. ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಬಹು ಗೋಪ್ಯವಾದದ್ದು, ತುಂಬಾ ಕಾನ್ಫಿಡೆನ್ಷಿಯಲ್. ಇಲ್ಲಿ ಹೇಳಿದ್ದಾರೆ ನೋಡಿ, ರಹಸ್ಯಂ ಕಾನ್ಫಿಡೆನ್ಸ್, ಗೋಪ್ಯವಾದದ್ದು ಮತ್ತು ನಿಗೂಢವಾದದ್ದು. ಆದರೆ ಭಗವಂತನೇ ಅವುಗಳ ವಿವಿಧ ಅಂಶಗಳನ್ನು ವಿವರಿಸಿದರೆ ಇಂಥ ಜ್ಞಾನವನ್ನು ನಿರ್ದಿಷ್ಟ ಸಾಕ್ಷಾತ್ಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಭಗವಂತನೇ ಅವುಗಳ ವಿವಿಧ ಅಂಶಗಳನ್ನು ವಿವರಿಸಿದರೆ, ಭಗವಂತ ವಿವರಿಸ್ತಾ ಇದ್ದಾರೆ, ಆಗ ನಮಗೆ ಸಾಕ್ಷಾತ್ ಸಿಗ್ತದೆ. ಭಗವದ್ಗೀತೆಯು ನಮಗೆ ಆತ್ಮನ ಈ ಸಾಮಾನ್ಯ ಮತ್ತು ನಿರ್ದಿಷ್ಟ ಜ್ಞಾನವನ್ನು ಕೊಡುತ್ತದೆ. ಆತ್ಮನ ಜ್ಞಾನ ಕೊಡುವಂಥದ್ದು ಭಗವದ್ಗೀತೆ ಮಾತ್ರ, ಬೇರೆ ಯಾವುದು ಪುಸ್ತಕ ಇಲ್ಲ ಆತ್ಮದ ಬಗ್ಗೆ. ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳು. ನಾವು ನೋಡಿ, ಮಮೇವ ಅಂಶ ಜೀವಭೂತ ಅಂದ್ರೆ ನಾವೆಲ್ಲ ಕೃಷ್ಣನ ವಿಭಿನ್ನ ಅಂಶಗಳು, ಪಾರ್ಟ್ ಅಂಡ್ ಪಾರ್ಸೆಲ್. ವಿ ಆರ್ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಗಾಡ್, ವಿಭಿನ್ನ ಅಂಶಗಳು. ಆದ್ರಿಂದ ಅವರ ಅಸ್ತಿತ್ವದ ಉದ್ದೇಶವು ಭಗವಂತನ ಸೇವೆ. ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್. ನಮ್ಮ ಅಸ್ತಿತ್ವ ಇರುವಂತದ್ದು ಇದರಿಂದಲೇ, ಯಾವ ಭಗವಂತನ ಸೇವೆಯಿಂದ, ಬೇರೆ ಇನ್ನೊಂದು ಇಲ್ಲ. ಈ ಪ್ರಜ್ಞೆಗೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ನೋಡಿ, ಕೃಷ್ಣ ಪ್ರಜ್ಞೆ ಅಂತ ಭಗವಂತನ ಸೇವೆ ಮಾಡುವಂಥದ್ದು. ಆಕ್ಚುಲಿ ನಮ್ಮ ಅಸ್ತಿತ್ವವೇ ಅದು. ಆದ್ರಿಂದ ಬದುಕಿನ ಪ್ರಾರಂಭದಲ್ಲಿಯೇ ಮನುಷ್ಯನ ಈ ಕೃಷ್ಣ ಪ್ರಜ್ಞೆ ಕಲಿಯಬೇಕು. ನೋಡಿ, ಸಣ್ಣ ಹೇಗೆಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಕೃಷ್ಣ ಪ್ರಜ್ಞೆ ಆಗಿ, ಮಗು ಹುಟ್ಟಿದ ಕೂಡ ಕೃಷ್ಣ ಪ್ರಜ್ಞೆ ಸಣ್ಣದಿಂದ ಇದ್ರೆ, ಯಾವ ಒಂದು ಮಗು ಯಾವ ಇದಕ್ಕೆ ಹೋಗ್ಬೋದು ನೀವು ಎಣಿಸಿ, ಫುಲ್ ಕೃಷ್ಣ ಪ್ರಜ್ಞೆ. ನಮ್ಗೆ ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಅಂಥದ್ದು ತುಂಬಾ ದುರ್ಲಭ ಅಂತ ಸಿಗುವಂಥದ್ದು. ಇಬ್ಬರು ಕೂಡ ಗಂಡ ಹೆಂಡತಿ ವೈಷ್ಣವ. ಹಾಗಾಗಿ ಆ ಇಬ್ಬರು ಕೂಡ ವೈಷ್ಣವರಾದ್ರೆ ಮಗು ಕೂಡ ಆಬ್ವಿಯಸ್ ವೈಷ್ಣವರಾಗ್ತಾರೆ. ಅದರಲ್ಲಿ ಇನ್ನೊಂದು ಮಾತಿಲ್ಲ. ಯಾಕೆಂದ್ರೆ ಟ್ರೈನಿಂಗ್ ಆಗಿದ್ರೆ ಆಗೇ ಆಗ್ತಾರೆ ಮಕ್ಕಳು. ಕೃಷ್ಣ ಕಲಿಬೇಕು. ಎಸ್, ಅದನ್ನು ಬದುಕಿನ ಪ್ರಾರಂಭದಲ್ಲಿ ನೋಡಿ, ಪ್ರಹ್ಲಾದ್ ಮಹಾರಾಜ್ ಕೂಡ ಹೇಳುವಂಥ ಕೌಮಾರಂ ಆಚರಿತ ಪ್ರಜ್ಞೆ. ಇದರಿಂದ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಬೆಳೆಸಿಕೊಂಡು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ಸಾಧ್ಯವಾಗುತ್ತದೆ. ಪ್ರತಿಯೊಂದು ಜೀವಿಗೂ ಭಗವಂತನ ಪ್ರೇಮವು ಸಹಜ. ಪ್ರೇಮ ಆಕ್ಚುಲಿ ಕೃಷ್ಣನ್, ನಾವೆಲ್ಲರೂ ಕೃಷ್ಣನ ಮಕ್ಕಳು. ಕೃಷ್ಣ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಈಗ ನಿಮ್ಮ ಮೇಲೆ ಕೂಡ ಪ್ರೇಮ ಉಂಟು, ನಮ್ಮ ಮೇಲೆ ಕೂಡ ಪ್ರೇಮ ಉಂಟು, ಎಲ್ಲರ ಮೇಲೆ ಪ್ರೇಮ ಉಂಟು ಕೃಷ್ಣನಿಗೆ. ಆದ್ರೆ ಯಾರು ಕೃಷ್ಣನಿಗೆ ಈ ಭಕ್ತಿಯಲ್ಲಿ ಉನ್ನತ, ಅವನ ಮೇಲೆ ಜಾಸ್ತಿ ಪ್ರೇಮ ಇರ್ತದೆ, ಅದು ಬೇರೆ ವಿಷಯ. ಅದು ಸಹಜವಾಗಿ ಎಲ್ಲರ ಮೇಲೆ ಪ್ರೇಮ ಉಂಟು. ಪ್ರತಿಯೊಂದು ಜೀವಿಗೂ ಭಗವಂತನ ಪ್ರೇಮವು ಸಹಜ. ಅದೇ ರೀತಿ ಓಕೆ, ಸಹಜ ಉಂಟು. ಆಕ್ಚುಲಿ ಹೇಗಂದ್ರೆ, ನಾವು ಆ ಪ್ರೇಮವನ್ನು, ಈಗ ಭಗವಂತನಲ್ಲಿ ಇರುವ ಪ್ರೇಮವನ್ನು ನಾವು ರೀಆಕ್ಟಿವೇಟ್ ಮಾಡಬೇಕು. ಕಾಮವು ಈ ಪ್ರೇಮದ ವಕ್ರ ಪ್ರತಿಬಿಂಬ. ನೋಡಿ, ಇದು ಜಸ್ಟ್ ವಕ್ರ ಪ್ರತಿಬಿಂಬ. ಪರ್ವರ್ಟೆಡ್ ರಿಫ್ಲೆಕ್ಷನ್, ವಕ್ರ ಪ್ರತಿಬಿಂಬ. ಓಕೆ. ಆದರೆ ಪ್ರಾರಂಭದಿಂದ ಕೃಷ್ಣ ಪ್ರಜ್ಞೆ ಶಿಕ್ಷಣ ಪಡೆದವನಿಗೆ ಭಗವಂತನಲ್ಲಿ ಸಹಜವಾದ ಪ್ರೇಮವು ಕಾಮವಾಗಿ ಕೀಳಾಗಲಾರದು. ಕೃಷ್ಣ ಪ್ರಜ್ಞೆ ಪ್ರಾರಂಭ ನಾವು ಶಿಕ್ಷಣ ಪಡೆದ್ರೆ ಆಗ ಕಾಮ ಬರುವುದಿಲ್ಲ, ಪ್ರೇಮ ಇರ್ತದೆ. ಭಗವಂತನಲ್ಲಿನ ಪ್ರೇಮವು ಕಾಮದ ಕೀಲು ಸ್ಥಿತಿಗೆ ಬಂದಾಗ ಸಹಜತೆಗೆ ಹಿಂದಿರುಗುವುದು ಬಹು ಕಷ್ಟ. ನೋಡಿ, ಈಗ ಪ್ರೇಮವೇ ಕಾಮವಾಗಿ, ಯಾಕಂದ್ರೆ
ಆಧ್ಯಾತ್ಮಿಕ ಲೋಕದಲ್ಲಿ ಪ್ರೇಮ, ಇಲ್ಲಿ ಕಾಮ. ಆಧ್ಯಾತ್ಮಿಕ ಲೋಕದಲ್ಲಿ ಬಂಗಾರ, ಇಲ್ಲಿ ಬರುವಾಗ ಕಬ್ಬಿಣ ಆಗ್ತದೆ. ಹಾಗಾಗಿ ಒರಿಜಿನಲಿ ನಾವೆಲ್ಲರೂ ಒಳ್ಳೆ ಮಕ್ಕಳು. ಆದ್ರೆ ಈ ಭೌತಿಕ ಲೋಕ ಬಂದ ಕಾರಣ ಎಂತಾಗ್ತದೆ, ನಾವು ಈ ಭೌತಿಕ ಲೋಕದ ಅದರೊಟ್ಟಿಗೆ ನಾವು ಸೇರಿ ಇದಾಗಿದೆ, ಹಾಳಾಗಿದೆ. ಹಾಗಾಗಿ ಆಕ್ಚುಲಿ ನಾವೆಲ್ಲರೂ ಕೃಷ್ಣನ ಮಕ್ಕಳು. ಕೃಷ್ಣನ ಮಕ್ಕಳು ಅಂದ್ರೆ ನಾವು ಎಲ್ಲರೂ ಒಳ್ಳೆಯವರೇ. ಆದ್ರೆ ಈಗ ನಮ್ಮ ಒಳ್ಳೆತನ ಹೋಗಿದೆ. ಒಳ್ಳೆಯವರಂದ್ರೆ ನಾವೆಲ್ಲ ಕೃಷ್ಣನಿಗೆ ಪ್ರೇಮ ಇದ್ದವರು. ಆದ್ರೆ ಈಗ ಅದು ಈಗ ಇಲ್ಲ, ಅದನ್ನು ವಾಪಸ್ ರಿಯಾಕ್ಟಿವೇಟ್ ಮಾಡ್ಬೇಕು. ಭಗವಂತನ ಪ್ರೇಮವು ಕಾಮದ ಕೀಳು ಬಂದಾಗ ಸಹಜಿಗೆ ಇಂದರು ಬಹಳ ಕಷ್ಟ. ಆದರೂ ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ, ತಡವಾಗಿ ಪ್ರಾರಂಭಿಸಿದವನು ಭಕ್ತಿ ಸೇವೆ ನಿಯಂತ್ರ ತತ್ವವನ್ನು ಅನುಸರಿಸಿದರೆ ಭಗವಂತನ ಪ್ರೇಮಿಯಾಗಬಹುದು. ಹಾಗೆ ನೋಡಿ, ನೀವು ಬೇಜಾರು ಮಾಡುವಂತ ಅವಶ್ಯಕತೆ ಇಲ್ಲ. ಆದರೂ ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ, ತಡವಾಗಿ ಪ್ರಾರಂಭಿಸುವವನು ಭಕ್ತಿ ಸೇವೆಯ ನಿಯಂತ್ರ ಅಂದ್ರೆ ರೆಗ್ಯುಲೇಟರಿ ಪ್ರಿನ್ಸಿಪಲ್ ಅನುಸರಿಸಿದರೆ ಭಗವಂತನ ಪ್ರೇಮಿಯಾಗಬಹುದು. ಎಲ್ಲರಿಗೂ ಚಾನ್ಸ್ ಉಂಟು ಪ್ರೇಮಿ ಆಗಲಿಕ್ಕೆ. ಲೇಟ್ ಆದ್ರೂ ಕೂಡ ಚಿಂತೆ ಇಲ್ಲ ಅಂತ ಪ್ರಭುಪಾದ ಹೇಳ್ತಿದ್ದಾರೆ. ಆದ್ರಿಂದ ಬದುಕಿನ ಯಾವುದೇ ಹಂತದಲ್ಲಾಗಲಿ ಅಥವಾ ಅದರ ತುರ್ತನ್ನು ಅರ್ಥ ಕೊಂಡ ಕಾಲದಿಂದಾಗಲಿ ಮನುಷ್ಯನು ಕೃಷ್ಣ ಪ್ರಜ್ಞೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಪ್ರಾರಂಭಿಸಬಹುದು. ಹಾಗಾಗಿ ಪ್ರೇಮಪೂರ್ವಕ ಸೇವೆಯನ್ನು ಸಾಧಿಸಲಿಕ್ಕೆ ಒಂದೇ ಒಂದು ಮೆಥಡ್ ಅಂತಂದ್ರೆ ಕೃಷ್ಣ ಪ್ರಜ್ಞೆ. ಕಾಮವನ್ನು ಭಗವಂತನ ಪ್ರೇಮಕ್ಕೆ ಪರಿವರ್ತಿಸಬಹುದು. ನೋಡಿ, ಕಾಮ ಪ್ರೇಮಕ್ಕೆ ಪರಿವರ್ತನೆ ಆಗ್ತದೆ. ಭಗವತ್ ಪ್ರೇಮವೇ ಮನುಷ್ಯ ಜೀವನದ ಅತ್ಯಂತ ಪರಿಪೂರ್ಣ ಹಂತ. ಎಸ್ ಕೃಷ್ಣ